ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಯುವ ವಾಹಿನಿ ರಿಜಿಸ್ಟರ್ ಮಂಗಳೂರು ಘಟಕ ಮಂಗಳೂರು ಮಹಿಳಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಕೋಟಿ ಚೆನ್ನಯ್ಯ ಜೀವನ ಚರಿತಂ ಸಂವಾದ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀಕ್ಷೇತ್ರ ಗೆಜ್ಜೆಗಿರಿ ನಂದನ್ ಬಿತಿಲ್ನ ಯಜಮಾನರಾದ ಶ್ರೀಧರ್ ಪೂಜಾರಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಕೋಟಿ ಚೆನ್ನಯ್ಯರ ಇತಿಹಾಸದ ಬಗ್ಗೆ ತಿಳಿಸಿದರು. ಅನ್ಯಾಯನು ಗೆಂದಾಪವನ್ ಪಂಕ್ತಿರಗೆ ಸತ್ಯನು ಮಾತ್ರ ಗೆಂದಾಪವನ್ ಅಜಾಣಗ ನಮ್ಮ ಸತ್ಯೋಡು ತುಂಬುಕೋಡು ಸತ್ಯನು ಏಪಲ ತುಂಬುದಿಂದ ಮಾತ್ರ ಆ ಶಕ್ತಿನ ನನಗೆ ಬೆರಿಸಾಯ ಒಂದು ಪೇರು ಸತ್ಯದ ಪಿರೌಡು ನಮ್ಮ ಪಾಯರಬಲ್ಲಿ ಸತ್ಯವಾದ ಎದುರುಂತುದು ನಮಗೆ ಎದುರಿಸುವಂಚಿನ ಚೈತನ್ಯ ಕೊರ್ಪೇರ ನಾಂಡ ಆ ಶಕ್ತಿ ನಮ್ಮ ಮಾತೆಲ್ಲ ತೆರಿಯಂದ ನಕ್ಲತ್ತು ಪೂರ ತೆರಿನಕ್ಲು ಅಣ್ಣ ನಮ್ಮ ನಾನ್ನ ಬಲಾಢ್ಯರಾವಡು ದಯಗೋಸ್ಕರ ಬಲಾಢ್ಯರಾವಡುದಕ್ಕೆ ಎನ್ನಗ ನನ್ನರಿಯನ ಪಾತೆಗಳನ್ನು ಕೇಳೊಂದು ಪೋಪುಳಂಚಿನ ಪರಿಸ್ಥಿತಿ ಇಟ್ಟಿರಬಲ್ಲಿ ನಮಾತೆ ಸತ್ಯುಡು ಇತ್ತೇನು ನಾಂಡ ನಂಗೆ ಜನಕ್ಕೆಲ್ಲ ಬೆಂಬಲ ಉಂಟು ಆ ಶಕ್ತಿನ ಬೆರಿಸಾಯ ಖಂಡಿತ ಉಂಟು. ಅನಂತರ ಯುವ ವಾಹಿನಿ ರಿಜಿಸ್ಟರ್ ಮಂಗಳೂರು ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್ ವಿ ಕರ್ಕೇರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕೋಟಿ ಚೆನ್ನಯ್ಯರ ಬಗ್ಗೆ ಸಂವಾದದಲ್ಲಿ ಇನ್ನಷ್ಟು ತಿಳಿದುಕೊಳ್ಳುವ ಅವಕಾಶವನ್ನ ನಮ್ಮ ಘಟಕ ಮಾಡಿದೆ ಎಂದು ಹೇಳಿದರು. ನಮಕ್ ಗೊತ್ತವಳು ಬಟ್ ಸಂವಾದ ಮಲ್ತನಾಗ ಅವರ ಗೊತ್ತಾಗ್ಬಿಡ್ತಾರೆ ನಮಗೆಲ್ಲ ಗೊತ್ತು ಪೂಜಿ ಕೋಟಿ ಚೆನ್ನಯ್ಯನ ಪೂರ ವಿಷಯ ನಮಗ್ ಗೊತ್ತುಜಿ ಒಂದಂತೆ ನಂಗೆ ಸ್ಟೋರಿ ಗೊತ್ತು ಪುನಃ ಹೆಚ್ಚೆ ಗೊತ್ತು ಪೂಜಿ ನಂಗೆ ಸೊ ನಮಕ್ ಇತ್ತೆ ಸಂವಾದ ಕಾರ್ಯಕ್ರಮ ನಮ್ಮ ಡೌಟ್ಸ್ ಪೂರ ಕ್ಲಿಯರ್ ಮಾಡ್ಕೊಳ್ಳಿ ಅಂಚನೆ ನಮಕ್ ಹೆಂಗ್ ಸಪೋರ್ಟ್ ಆದ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಆರ್ಲಾಕೆ ನಮ್ಮ ಒಟ್ಟಿಗೆ ಕಾರ್ಯಕ್ರಮ ಮಲ್ಪಗೊಂಡ್ರೆ ಎಂಕ್ಲಿಗ್ಲ ಒಂದು ಎಟ್ಟನೆ ಆದ್ರೆ ಕಾರ್ಯಕ್ರಮದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಅರ್ಪಿಸಿದ್ರು. ಇದೇ ವೇಳೆ ಕೋಟಿ ಚೆನ್ನಯ್ಯ ದರ್ಶನ ಪಾತ್ರಿಗಳಾದ ರಮೇಶ್ ಪೂಜಾರಿ ಬೆಳುವಾಯಿ, ಉಮೇಶ್ ಪೂಜಾರಿ ಬೆಳುವಾಯಿ, ದೇವೈದ್ಯತಿ ದರ್ಶನ ಪಾತ್ರಿ ಸನ್ನಿಧಿ ಪೂಜಾರಿ ಇರುವತ್ತೂರು ಪದವು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರಿನ ಸಹಾಯಕ ನಿರ್ದೇಶಕರಾದ ರಾಜೇಶ್, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾದ ಕೆಟಿ ಸುವರ್ಣ, ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಮಂಗಳೂರಿನ ಅಧ್ಯಕ್ಷರಾದ ಡಾ ರಾಜರಾಮ್ ಬಿಕೆ, ಯುವ ವಾಹಿನಿ ಕೇಂದ್ರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ನರೇಶ್ ಕುಮಾರ್ ಸಸೀತ್ಲು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ನಾನಿಲ್, ಯುವ ವಾಹಿನಿ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ ಗೋಪಾಲ್, ಲಯನ್ ಸಂತೋಷ್ ಪೂಂಜಾ, ಲಯನ್ ಸುನಿಲ್ ಕುಮಾರ್, ಯುವ ವಾಹಿನಿ ಘಟಕದ ಕಾರ್ಯದರ್ಶಿ ಗಣೇಶ್ ಸುವರ್ಣ, ಯುವ ವಾಹಿನಿ ಮಹಿಳಾ ಘಟಕದ ಕಾರ್ಯದರ್ಶಿ ಸರಸ್ವತಿ ಎಸ್ಕೆ ಹಾಗೂ ಯುವ ವಾಹಿನಿ ಘಟಕದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಈ ವೇಳೆ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.